ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಎಲ್ಲ ದಂಪತಿಗಳಿಗೆ ಶುಭಾಶಯಗಳು. ನಿಮ್ಮ ಕುಟುಂಬ ಜೀವನಕ್ಕೆ ದೇವರ ಅನಂತ ಆಶೀರ್ವಾದವನ್ನು ಕೋರ್ತಾ ದಾಂಪತ್ಯ ಜೀವನಕ್ಕೆ ಕೆಲವೊಂದು ಸರಳ ಸೂತ್ರಗಳನ್ನು ನೀಡುವುದಕ್ಕೆ ಈ ಮಾಲಿಕೆಯ ಮೂಲಕ ಇಚ್ಛಿಸ್ತಾ ಇದ್ದೀನಿ. ಸತಿಪತಿಯ ಬಂಧ ಪ್ರೀತಿಯ ಅನುಬಂಧ, ದೇವರು ಗೂಡಿಸಿದ ಮುರಿಯದ ಸಂಬಂಧ. ಹೌದು, ವಿವಾಹ, ಮದುವೆ, ಅನೇಕ ಮಾತುಗಳಲ್ಲಿ ಇದನ್ನು ಬಿಂಬಿಸಲಾಗಿದೆ. ವಾಟ್ ಈಸ್ ಮದುವೆ? ಮದುವೆ ಅಂದ್ರೆ ಏನು? ನೀವು ಹೇಳ್ತೀರಿ ಗಂಡ ಹೆಂಡತಿ ಒಟ್ಟಾಗಿರೋದು ಮದುವೆ ಅಂತೇಳಿ. ಇಲ್ಲ, ಯಾರೋ ಒಬ್ರು ಹೇಳಿದರು, ಮರುಳಾಗಿ ದುಡುಕಿ ವೇದನೆ ಪಡುವುದೇ ಮದುವೆಯಂತೆ. ಮರುಳಾಗಿ ದುಡುಕಿ ವೇದನೆ ಪಡುವುದೇ ಮದುವೆ ಅಂತ ಯಾರೋ ಒಬ್ರು ಹೇಳಿದ್ದು. ನಾನು ಹೇಳಿದ್ದಲ್ಲ, ಅದು ಯಾರೋ ಒಬ್ರು ಹೇಳಿದ್ದು. ಅಂದರೆ ಒಂದು ಹುಡುಗಿನ ನೋಡ್ತೀರಾ, ಚೆನ್ನಾಗಿ ಕಾಣ್ತಾಳೆ, ಮರುಳಾಗ್ತೀರಾ, ಜೀವನವಿಡೀ ವೇದನೆ ಪಡುವುದೇ ಮದುವೆ ಅಂತ ಅವ್ರು ಹೇಳ್ತಾರೆ. ಅನುಭವ, ಅವ್ರದ್ದು ಅನುಭವ, ಏನು ಮಾಡೋಕ್ಕಾಗಲ್ಲ. ಇನ್ನು ಆತ್ಮೀಯರೇ, ಮರುಳಾಗಿ ದುಡುಕಿ ವೇದನೆ ಪಡೋದು ಮದುವೆ ಅಲ್ಲ, ವಿವಾಹ ಅಂತಲೂ ಕರೀತಾರೆ ನೋಡಿ. ವಿಶ್ವಾಸ ವಾತ್ಸಲ್ಯದ ಹರಳು ವಿವಾಹ. ವಿವಾಹ ಆದ್ರಿಂದ ಇಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಇರಬೇಕು. ಒಂದೇ ಸೈಕಲಿನ ಎರಡು ಚಕ್ರದಂತೆ ಒಂದಾಗಿ ಹೋಗಬೇಕು. ಅದಕ್ಕೆ ಸರಳ ನಿಯಮಗಳನ್ನು ಅನುಸರಿಸಿದ್ರೆ ಖಂಡಿತ ದಾಂಪತ್ಯ ಜೀವನ ಅನ್ನುವಂಥದ್ದು ಇದೆಯಲ್ಲ, ಅದು ಕಷ್ಟಕರವಾಗುವುದಿಲ್ಲ. ಯಾರೋ ಹೇಳಿದ್ರು ನನಗೆ, ನನ್ನ ಮೊಬೈಲಿಗೆ ಮೆಸೇಜ್ ಬಂದಿತ್ತು, ಈ ವಿವಾಹ ಅಂದರೆ ಹೆಂಗಿರುತ್ತೆ ಅಂತೇಳಿ. ಲೈಫ್ ಬಿಫೋರ್ ಮ್ಯಾರೇಜ್ ಈಸ್ ಏರ್ಟೇಲ್ ಅಂತೆ. ಲೈಫ್ ಬಿಫೋರ್ ಮ್ಯಾರೇಜ್ ಈಸ್ ಏರ್ಟೇಲ್. ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಒಮ್ಮೆ ಎಂಗೇಜ್ಮೆಂಟ್ ಆಯಿತು, ರಿಲಯನ್ಸ್ ಅಂತೆ. ಆಲ್ವೇಸ್ ಗೆಟ್ ಇನ್ ಟಚ್. ರಾಣಿ, ಬಂಗಾರ, ಮುನ್ನಿ, ಎಲ್ಲ ಶಾರ್ಟ್ ಹೆಸರುಗಳು. ನನ್ನ ಮದುವೆ ಆದಮೇಲೆ ಗೋಣಿ ಆಗುತ್ತೆ, ಬಿಡಿ, ಅದು ರಾಣಿ ಇದ್ದದ್ದು ಗೋಣಿ ಆಗುತ್ತೆ, ಅದು ಎರಡನೇ ಪ್ರಶ್ನೆ. ಇದು ಆಲ್ವೇಸ್ ಗೆಟ್ ಇನ್ ಟಚ್, ರಿಲಯನ್ಸ್. ಒಮ್ಮೆ ಮದುವೆ ಆಯಿತು, ವಡಾಫೋನ್. ವೇರ್ ಎವರ್ ಯು ಗೋ ವೈಫ್ಸ್ ನೆಟ್ವರ್ಕ್ ಫಾಲೋಸ್. ಈ ವಡಾಫೋನಲ್ಲಿ ಒಂದು ನಾಯಿ ಇತ್ತಲ್ವ, ಹೆಂಗೆ ಬರ್ತಾ ಇತ್ತಲ್ವ ಹಂಗೆ. ವೇರ್ ಎವರ್ ಯು ಗೋ ವೈಫ್ಸ್ ನೆಟ್ವರ್ಕ್ ಫಾಲೋಸ್. ಬೈಕ್ ಸ್ಟಾರ್ಟ್ ಆಗಿ ಗೊತ್ತಿಲ್ಲ, ಎಲ್ಲಿ ಹೋಗ್ತೀಯಾ? ಪೇಟೆಗೆ. ನಾನು ಬರ್ತೀನಿ. ಹಿಂದಿನ ಲೋಡ್ ಇದ್ದೇ ಇರುತ್ತೆ ಯಾವಾಗಲೂ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ರಿಲಯನ್ಸ್, ಇದು ವಡಾಫೋನ್. ಒಮ್ಮೆ ಮದುವೆ ಆಗಿ 1 ವರ್ಷ ಟಾಟಾ ಡೊಕೊಮೊ. ಡೂ ಇಟ್ ಇನ್ ನ್ಯೂ ವೇ. ಫಸ್ಟ್ ಪಲ್ಲ ಈ ಕಡೆಗೆ, ಎರಡನೇಗೆ ಪಲ್ಲ ಈ ಕಡೆಗೆ, ಮೂರನೇಗೆ ಪಲ್ಲ ಮುಂದಕ್ಕೆ, ಹೆಂಗೆ ವೆರೈಟಿ. ಅದು ಆಹಾರನೂ ಹಂಗೆ, ಒಂದು ದಿವಸ ಉಪ್ಪಿರುತ್ತೆ, ಒಂದು ದಿವಸ ಹುಳಿ ಇರುತ್ತೆ, ಒಂದು ದಿವಸ ಎಲ್ಲ. ಡೂ ಇಟ್ ಇನ್ ನ್ಯೂ ವೇ. ಈ ಮದುವೆ ಆಗಿ 2-3 ವರ್ಷ ಐಡಿಯಾ. ಕ್ಯಾ ಐಡಿಯಾ ಸೇಠ್ ಜಿ ಅಂದರೆ ಎರಡೂ ಕಡೆಯಿಂದ ಐಡಿಯಾ ಬರ್ತಾ ಇರುತ್ತೆ. ಗಂಡನ ಕಡೆಯವರು ಹೇಳ್ತಾರೆ, ಹೆಂಡತಿಯನ್ನು ಬಿಗಿಯಾಗಿಡ್ಕೋ ಅಂತೇಳಿ. ಆ ಕಡೆ ಹೆಂಡತಿಯನ್ನು, ಗಂಡನನ್ನು ತಲೆ ಮೇಲೆ ಕೂರಿಸ್ಕೊಳ್ಬೇಡ, ಕಂಟ್ರೋಲಲ್ಲಿ ಇಡ್ಕೋ. ಐಡಿಯಾ ಸೇಠ್ ಜಿ. ಮದುವೆ ಆಗಿ 5 ವರ್ಷ ಆಯಿತು, BSNL. ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ. ಅಥವಾ ನೀವು ಕರೆ ಮಾಡಿರುವ ಚಂದಾದಾರರು ಬ್ಯುಸಿಯಲ್ಲಿದ್ದಾರೆ. ಮುಗಿದೋಯ್ತು, ಕತೆ ಮುಗಿದೋಯ್ತು ಅಲ್ಲಿಗೆ. ಇದು ಈ ವಿವಾಹ ಸಂಬಂಧ. ಇನ್ನು ಈ ಹೆಣ್ಮಕ್ಕಳು ವಿವಾಹದ ಮೊದಲು ನಂತರ ಹೆಂಗಿರ್ತಾರೆ ಅಂತ ಇನ್ನೊಬ್ಬ ಹೇಳ್ತಾನೆ. ಹೆಣ್ಮಕ್ಕಳು ವಿವಾಹದ ಮೊದಲು ಅಂತೆ ಪ್ರೇಮ ಸಖಿ. ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಬಹುದು. ಒಮ್ಮೆ ಎಂಗೇಜ್ಮೆಂಟ್ ಚಂದ್ರಮುಖಿ, ಮದುವೆ ದಿವಸ ಹಸನ್ಮುಖಿ. ಯಾಕಂದರೆ ಕ್ಯಾಮರಾಮ್ಯಾನ್ ಬಿಡಲ್ಲ, ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಾನೆ. ಮದುವೆ ಆಗಿ ಮನೆಗೆ ಬಂದ್ಲು ಶೂರ್ಪನಖಿ. ಇದನ್ನು ಕೇಳಿದ್ದೆ ಜ್ವಾಲಾಮುಖಿ. ಮದುವೆ ಆಗಿ 5 ವರ್ಷ ಆಯಿತು, ಫುಲ್ಲು ಮುದುಕಿ. ಅಲ್ಲಿಗೆ ಮುಗಿಯಿತು. ಇನ್ನು ಈ ಗಂಡಸರು ಹೆಂಗಿರ್ತಾರಪ್ಪ, ವಿವಾದ ಮೊದಲು ವಿವಾದ ನಂತರ. ಹುಡುಗರು ವಿವಾದ ಮೊದಲು ಸ್ಪೈಡರ್ ಮ್ಯಾನ್. ವಿವಾದ ಮೊದಲು ನೋಡಿ, ಈ ವಿವಾಹದ ಮೊದಲು ಹುಡುಗರನ್ನು ನೀವೇನೇ ಕೆಲಸ ಹೇಳಿ ನೋಡಿ, ಎಂಥ ಬೆಟ್ಟ ಬೇಕಾದ್ರೂ ಹತ್ತಾರೆ, ಎಂಥ ಬೆಟ್ಟ ಬೇಕಾದ್ರೂ ಇಳಿತಾರೆ. ಮದುವೆ ಆದಮೇಲೆ ದಮ್ಮು ಹೋಗುತ್ತೆ, ಬಿಡಿ, ಅದು ಎರಡನೇ ಪ್ರಶ್ನೆ. ನಂತರ ಒಂದು ಹುಡುಗಿ ಓಕೆ ಅಂತೂ ಸೂಪರ್ ಮ್ಯಾನ್. ಕೊನೆಗೂ ಈ ಮೂತಿಗೆ ಓಕೆ ಅನ್ಲಲ್ವಾ. ಮದುವೆ ಆಯಿತು, ಜಂಟಲ್ ಮ್ಯಾನ್.
ಯಾಕಂದರೆ ಅದು ಗೊತ್ತೇ ಆಗಲ್ಲ, ಅವರವರ ಅನುಭವ ಅದು. ಯಾಕಂದರೆ ಈ ಮದುವೆ ಸಮಾರಂಭಕ್ಕೆಲ್ಲ ಹೋಗುವಾಗ ಗಂಡ ಹೆಂಡತಿ ಒಟ್ಟಿಗೆ ಕೂತಿರ್ತಾರಲ್ವ, ಹೊಸ ಹೊಸ ಸೀರೆ ಎಲ್ಲ ಹಾಕ್ಕೊಂಡು ಬಂದವರಿಗೆ ಸ್ವಲ್ಪ ಕಣ್ಣು ಹಿಂಗೆ ಹೋಗುತ್ತೆ. ಆವಾಗ ಪಕ್ಕದಲ್ಲಿದ್ದಂಥ ಮೂಳೆ ಇರುತ್ತೆ ಅಲ್ವಾ, ಎಲುಬು, ಅದು ಹಿಂಗೆ ನೋಡುತ್ತೆ, ಎಲ್ಲೋ ನೋಡ್ತಾ ಇದೆಯಲ್ಲ ಅಂತ. ಬೇರೆ ಇನ್ಸ್ಟ್ರೂಮೆಂಟ್ ಯಾರಿಗೂ ಗೊತ್ತಾಗಲ್ಲ. ತೆಗೆದು ಬಂದು ಹಿಂಗೆ ಕೊಟ್ಟು ಬಿಡ್ತಾರ. ಹಂಗೆ ಜೆಂಟಲ್ಮ್ಯಾನ್. ಮದುವೆ ಆಯ್ತು, ವಾಚ್ಮ್ಯಾನ್. ಯಾಕಂದ್ರೆ ಅಂತಾರೆ ಕೇಳಿ, ಹೇಗ ಹೆಂಡ್ತಿ ಇದ್ದಾಳಪ್ಪ, ಲೇಟ್ ಆಗಿದ್ರೆ ನಾಳೆ ಸಿಗ್ತೀನಿ. ವಾಚ್ಮ್ಯಾನ್. ಮದುವೆ ಆಗಿ 5 ವರ್ಷ ಆಯಿತು, ಡಾಬರ್ ಮ್ಯಾನ್. ಬೌ ಅವರು ಬೌ ಇವರು ಬೌ, ಎಲ್ಲ ಬೌ. ಅದಕ್ಕೆಲ್ಲ ವಿವಾಹ ಕೂಡಿ ಬಾಳುವ ಸಂಸ್ಕಾರ. ಇದೆಲ್ಲವೂ ಜೋಕನ್ನಂತ ತಗೊಂಡಾಗಲೂ ಕೂಡ ಕೆಲವೊಮ್ಮೆ ವೈವಾಹಿಕ ಜೀವನ ಈ ರೀತಿಯಲ್ಲಿ ನಡೆದು ಹೋಗುತ್ತೆ. ಅದಕ್ಕಾಗಿ ವಿವಾಹ ಜೀವನ ಯೋಗ್ಯವಾದ ರೀತಿಯಲ್ಲಿ, ಯಾಕೆಂದರೆ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವಂಥ ಸಂಗಾತಿಯನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತೇಳಿ ಈ ಪಕ್ಕೆಲುಬನ್ನು ತೆಗೆದು ಅವಳನ್ನು ಸೃಷ್ಟಿ ಮಾಡಿದ್ರು. ಯಾಕೆ ಪಕ್ಕೆಲುಬನ್ನೇ ತೆಗೆದರು? ಯಾಕಂದರೆ ನಮ್ಮ 2 ಅಂಗಾಂಗಗಳನ್ನು ರಕ್ಷಿಸುವಂಥ ಜವಾಬ್ದಾರಿ ಈ ಪಕ್ಕೆಲುಬಿಗೆ. ಹಾರ್ಟ್ ಮತ್ತು ಶ್ವಾಸಕೋಶ 2 ಮೃದುವಾಗಿರುವಂಥ ಅಂಗಗಳು. ಆದ್ದರಿಂದ ಪಕ್ಕೆಲುಬನ್ನು ತೆಗೆದು ಸ್ತ್ರೀಯನ್ನು ದೇವರು ಸೃಷ್ಟಿ ಮಾಡಿ ಜೀವನ ಪರ್ಯಂತರ ನೀವು ಒಂದಾಗಿರಿ ಅಂತ ಹೇಳಿದರು. ಆದರೆ ಇವತ್ತಿನ ಆಧುನಿಕ ಯುಗದ ಒಂದು ಸೆಳೆತಕ್ಕೆ ಸಿಕ್ಕಿ ದಾಂಪತ್ಯ ಜೀವನ ಕುಸಿತಾ ಇದೆ. ಅರ್ಥೈಸುವಿಕೆ ಇಲ್ಲ. ಪರಸ್ಪರ ಸಣ್ಣ ಕಾರಣಗಳಿಗಾಗಿ ಡೈವರ್ಸ್ ಆಗುವಂಥದ್ದು ಇವತ್ತು ಜಾಸ್ತಿ ಆಗಿದ್ದಾವೆ. ಅದಕ್ಕಾಗಿ ಒಂದು ಅಡಿಗೆ ಮನೆಯನ್ನೇ ಉದಾಹರಣೆಯಾಗಿ ಇಟ್ಕೊಂಡು ನಾನು ವಿವಾಹ ಜೀವನಕ್ಕೆ ಕೆಲವೊಂದು ಸರಳ ಸೂತ್ರಗಳನ್ನು ನೀಡೋಣ ಅಂತೇಳಿ ನನಗನ್ನಿಸಿತು. ಅದರಲ್ಲಿ ಮೊದಲನೇ ಸೂತ್ರ, ದಂಪತಿಗಳೇ, ಅಡಿಗೆ ಮನೆಯಲ್ಲಿ ಯಾವುದೇ ಒಂದು ಪದಾರ್ಥಕ್ಕೆ ಉಪ್ಪು ಜಾಸ್ತಿಯಾಗಿ ಬಿಟ್ಟರೆ, ಯಾರೋ ಹೇಳಿದರು ಆಲೂಗಡ್ಡೆಯನ್ನು ಅದರಲ್ಲಿ ಹಾಕಿದರೆ ಅದು ಉಪ್ಪು ಎಳ್ಕೊಳ್ಳುತ್ತೆ ಅಂತ. ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಆಪತ್ ಬಾಂಧವರಾಗಿ ಇರಲಿ. ಒಬ್ಬರಲ್ಲಿ ಕೋಪ ಅನ್ನುವಂಥ ಉಪ್ಪು ಜಾಸ್ತಿ ಆದಾಗ ನೀವು ಬಟಾಟೆಯಾಗಿ ಅವರ ಜೀವನವನ್ನು ಪ್ರವೇಶಿಸಿ ಆ ಕೋಪವನ್ನು ತಗೊಳ್ಳಿ. ಇನ್ನೊಬ್ಬರ ಜೀವನದಲ್ಲಿ ಇನ್ನೇನೋ ದ್ವೇಷ ಅನ್ನುವಂಥ ನೀರು ಬಿದ್ದಾಗ ನೀವು ಸ್ಪಾಂಜ್ ಆಗಿ ಆ ನೀರನ್ನು ಎಳ್ಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಆಪತ್ ಬಾಂಧವರಾಗಿ. ಎರಡನೇದ್ದು, ಒಲೆ ಮೇಲಿಟ್ಟಿರುವಂಥ ಕುಕ್ಕರ್ ಅರ್ಧ ಗಂಟೆ ಆದರೂ ವಿಸಿಲ್ ಹಾಕಿಲ್ಲ ಅಂದರೆ ತಳ ಹಿಡಿಯಿತು ಅಂತ ಅರ್ಥ. ಕುಕ್ಕರ್ ವಿಸಿಲ್ ಹಾಕಿಲ್ಲ ಅಂದರೆ ತಳ ಹಿಡಿಯಿತು ಅಂತ ಅರ್ಥ. ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ದಿವಸ ಮೌನವಾಗಿ ಬಿಟ್ರಂದ್ರೆ ಎಲ್ಲೋ ತಳ ಹಿಡಿದಿದೆ ಅಂತ ಅರ್ಥ. ಆದ್ದರಿಂದ ಆದಷ್ಟು ಬೇಗ ಕುಕ್ಕರನ್ನು ಇಳಿಸಿರಿ. ಕುಕ್ಕರ್ ಅಂದರೆ ಇಲ್ಲಿ ಸಂಬಂಧ ತಳ ಹಿಡಿದಿದೆ ಅಂತ ಅರ್ಥ. ಅದರಿಂದ ಇಳಿಸಿಬಿಟ್ಟು ಓಪನ್ ಮಾಡಿ, ಆ ತಳ ಹಿಡಿಯಕ್ಕೆ ಬಿಡಬೇಡಿ. ಆದ್ದರಿಂದ ಯಾರಾದರೂ ಮೊದಲು ಮಾತನ್ನ ಆರಂಭ ಮಾಡಿ. ನೆಕ್ಸ್ಟ್, ಮಾಂಸ ಬೇಳೆ ಬೇಯಬೇಕು ಅಂತ ಹೇಳಿದ್ರೆ ಗೆರಟೆ ಚಿಪ್ಪು ಪಪ್ಪಾಯನೋ ಏನೋ ಹಾಕಿಬಿಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಮಲ್ಲಿಯೂ ಕೂಡ ನಿಮ್ಮ ನಡುವಿನ ಪ್ರೀತಿಯ ಬಾಂಧವ್ಯ ಬೆಳೆಯಬೇಕು ಅಂದರೆ ಹೇಳಿದರೆ ಕಾಳಜಿಯ ಒಂದು ತುಂಡು, ಪ್ರೀತಿಯ ಒಂದು ತುಂಡು ಹಾಕ್ತಾ ಇರಬೇಕು. ಆವಾಗಲೇ ಅದು ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್, ಕಾಫಿ ಪಾಯಸ ಫಸ್ಟ್ ತಿನ್ನುವಾಗ ಚೆನ್ನಾಗಿರಲ್ಲ, ಅದು ಕೊನೆ ಸಿಪ್ಪಿದೆಯಲ್ಲ ಅದು ಬಹಳ ರುಚಿಯಾಗಿರುತ್ತೆ. ನೀವು ಎಷ್ಟೇ ಗೋಡಂಬಿ ಬೀಜ ತಗೊಳ್ಳಿ, ಅದು ಕೊನೆಗೆ ಸಿಗುವಂಥ ಗೋಡಂಬಿ ಬೀಜ ಇದೆಯಲ್ಲ ಬಹಳ ರುಚಿಯಾಗಿರುತ್ತೆ. ಆದ್ದರಿಂದ ಈ ಹೊರಗಿನವರ ಸಂಬಂಧ ಬಹಳ ಚೆನ್ನಾಗಿರುತ್ತೆ, ಆದರೆ ಒಳಗಿನ ಸಂಬಂಧ ಇದೆಯಲ್ಲ ಅದರ ಕಡೆಗೆ ಗಮನ ಕೊಡಿ. ಅದರಿಂದ ಮದುವೆ ಆದಮೇಲೆ ನಿಮ್ಮ ಹಳೆ ಫ್ರೆಂಡ್ಸ್ಗಳನ್ನು ಸ್ವಲ್ಪ ಮರೆಯುವುದಕ್ಕೆ ಪ್ರಯತ್ನ ಪಡಿ. ಹೊಸ ಫ್ರೆಂಡ್ ಒಂದು ಮನೆಯಲ್ಲಿದೆ, ಪ್ರಾಣಿ ಒಂದು ಮನೆಯಲ್ಲಿದೆ, ಅದಕ್ಕೆ ನಿಮ್ಮ ಸಾಮೀಪ್ಯ ಬೇಕಾಗಿದೆ ಅನ್ನುವುದನ್ನು ನೆನಪಿನಲ್ಲಿಡಿ. ನೆಕ್ಸ್ಟ್, ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡ ಅಡಿಗೆಗಳನ್ನು ಮಾಡುವಾಗ ದೊಡ್ಡ ಪಾತ್ರೆಗಳಿಗೆ ನಾವು ಒಲೆಯ ಮೇಲೆ ಇಡಬೇಕಾದ್ರೆ ಬೂದಿ ಹಚ್ತೀವಿ, ಗೋಬೋರು ಸರೈತಾವ್ ಬೈಲ್ಯಾನ್. ಯಾಕಂದರೆ ಪಾತ್ರೆ ತೊಳೆಯುವುದಕ್ಕೆ ಈಸಿ ಆಗುತ್ತೆ, ಅದರ ಪಾತ್ರೆ ಹೊಳಪು ಹೋಗೋದಿಲ್ಲ. ಅದೇ ರೀತಿಯಲ್ಲಿ
ತುಂಬ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬೇರೆಯವರಿಂದ ಅನವಶ್ಯಕ ನಿಂದನೆಗಳು, ಅಲಕ್ಷ್ಯಗಳು ಬಂದೇ ಬರ್ತವೆ. ನಿಮ್ಮ ಬಗ್ಗೆ ಕೆಲವು ಬರ್ತವೆ. ಅದು ಕೋಟಿಂಗ್ ಇದ್ದಾಗೆ, ಬೂದಿಯ ಕೋಟಿಂಗ್ ಇದ್ದಾಗೆ. ಅದನ್ನು ತೊಳೆದು ಬಿಸಾಡಬೇಕು. ಅದರಿಂದ ಒಲೆ ಮೇಲೆ ಇಟ್ಟಾದ ಮೇಲೆ ಪಾತ್ರೆ ತೊಳಿತೀರಿ. ಅದೇ ರೀತಿಯಲ್ಲಿ ಪ್ರತಿದಿನನೂ ಕೂಡ ಇಂಥ ನಿರ್ಲಕ್ಷ್ಯಗಳು ಬಂದಾಗ, ಇಂಥ ಮಾತುಗಳು ಬಂದಾಗ ರಾತ್ರಿ ಒಳಗಡೆ ಅದನ್ನು ತೊಳೆದು ನಿಮ್ಮ ದಾಂಪತ್ಯ ಜೀವನ ಪಳಪಳ ಪಳಪಳ ಹೊಳೆಯುವಂತೆ ನೋಡಿಕೊಳ್ಳಿ. ನೆಕ್ಸ್ಟ್, ಈ ತಿಳಿ ಸಾರು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಆ ರುಚಿನೇ ಬೇರೆ. ಅದೇ ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸೈರಣೆ, ಸ್ವಲ್ಪ ತಾಳ್ಮೆ ಬೆರೆಸಿದಾಗೆ ಇದೆಯಲ್ಲ, ಆ ದಾಂಪತ್ಯ ಜೀವನದ ಸೌಂದರ್ಯನೇ, ರುಚಿನೇ ಬೇರೆ ಆಗಿಬಿಡತ್ತೆ. ನೆಕ್ಸ್ಟ್, ಹಾಲು ಒಡೆದ್ರೆ ಪನ್ನೀರು ಮಾಡ್ಬೋದು ಅಲ್ವಾ? ಹಾಲು ಒಡೆದ್ರೆ ಪನ್ನೀರು ಮಾಡಬಹುದು. ದಾಂಪತ್ಯ ಒಡೆದು ಬಿಟ್ಟರೆ ಏನೂ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಒಡೆಯಕ್ಕೆ ಬಿಡಬೇಡಿ. ಯಾವುದೇ ಕಾರಣಕ್ಕೂ ದಾಂಪತ್ಯವನ್ನು ಒಡೆಯಕ್ಕೆ ಬಿಡಬೇಡಿ. ಕಾದ ಎಣ್ಣೆಗೆ 2 ಹನಿ ನೀರು ಹಾಕಿದರೆ ಸಾಕು, ಪಟ 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 ಅನ್ನತ್ತೆ. ಅದೇ ರೀತಿಯಲ್ಲಿ ನೊಂದ ಮನಸ್ಸಿಗೆ ಒಂದು ಸಣ್ಣ ಮಾತು ಸಾಕು ಒಡೆಯಕ್ಕೆ. ಅದರಿಂದ ಮಾತಾಡುವಾಗ 2 ಸಾರಿ ಯೋಚನೆ ಮಾಡಿ ಮಾತಾಡಿ. ಆದಷ್ಟು ಮೌನ ವಹಿಸುವುದಕ್ಕೆ ಪ್ರಯತ್ನಿಸಿರಿ. ಮಾಡಿಟ್ಟ ಅಡಿಗೆಗೆ, ಅದರಲ್ಲಿಯೂ ಕೂಡ ಮಂಗಳೂರು ಕಡೆ ದುಕ್ರ ಮಾಸ, ಹಿಂದಿನ ರಾತ್ರಿ ಮಾಡಿ ಇಟ್ಟರೆ ಅದಕ್ಕೆ ಆವಾಗ ಚಮಚ ಹಾಕೋಕ್ಕೆ ಬಿಡಲ್ಲ. ನೀವು ಆವಾಗವಾಗ ಇದು ಹಾಕಿ ಚಮಚ ಹಾಕಿ ಅಲ್ಲಾಡಿಸ್ತಾ ಇದ್ದರೆ ಬೆಳಿಗ್ಗೆಗೆ ಮಾಂಸ ಕೆಟ್ಟೋಗುತ್ತೆ. ಅದೇ ರೀತಿಯಲ್ಲಿ ಜೀವನದಲ್ಲಿಯೂ ಕೂಡ ಹಳೆ ವಿಚಾರಗಳನ್ನು ಯಾವಾಗಲೂ ಕೆದಕ್ತಾ ಇದ್ದರೆ ದಾಂಪತ್ಯ ಅನ್ನುವ ಪದಾರ್ಥ ಕೆಟ್ಟೋಗುತ್ತೆ. ಆದ್ದರಿಂದ ದಯವಿಟ್ಟು ಆಡಿಸುವುದನ್ನು ನಿಲ್ಲಿಸ್ಬಿಡಿ. ನೆಕ್ಸ್ಟ್, ಫ್ರಿಜ್ಜಲ್ಲಿ ನೀವೆಲ್ಲಾದರೂ ಹಲಸಿನ ಹಣ್ಣು ಇಟ್ಟರೆ, ಸೊಳೆ, ಗರೆ, ದೋರ್ಲ್ಯಾರು, ಎಲ್ಲ ವಸ್ತುಗಳಿಗೂ ಅದರ ಪರಿಮಳ ಬಿಡ್ತದೆ. ಅದು ಎಲ್ಲ ವಸ್ತುಗಳಿಗೂ ಹಲಸಿನ ಹಣ್ಣಿಂದೇ ಪರಿಮಳ ಬರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಕೂಡ ಎಲ್ಲೆಡೆ ದಾಂಪತ್ಯದ ಕಂಪು, ಎಲ್ಲೆಡೆ ಆ ಪ್ರೀತಿಯ ಕಂಪು ಎಲ್ಲ ಕಡೆ ಹರಿಯಲಿ ಅಂತ ಬಯಸ್ತೀನಿ. ನೆಕ್ಸ್ಟ್, ಸಕ್ಕರೆ ಜಾಸ್ತಿ ತಿಂದರೆ ಕಾಯಿಲೆ ಬರುತ್ತೆ. ಮೆಂತ್ಯ, ಇನ್ಯಾವುದು ಕಹಿ, ಕಿರಾತೆ, ಅದೆಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಲೂ ಸಿಹಿನೇ ಬೇಕು ಅಂತ ಯೋಚನೆ ಮಾಡಬೇಡಿ. ಕೆಲವೊಮ್ಮೆ ಬುದ್ಧಿವಾದದ ಕಹಿ ಮಾತುಗಳನ್ನು ಸ್ವೀಕರಿಸುವುದಕ್ಕೂ ಪ್ರಯತ್ನಿಸಿರಿ. ಯಾಕಂದರೆ ದೊಡ್ಡವರ ಅನುಭವದ ಮಾತುಗಳನ್ನು ಹೇಳುವಾಗ ನೀವೇ ಬುದ್ಧಿವಂತರು ಅಂತ ಯೋಚನೆ ಮಾಡದೆ ಅವುಗಳನ್ನು ಸ್ವೀಕರಿಸಿದಾಗ ಖಂಡಿತವಾಗಿಯೂ ದಾಂಪತ್ಯ ಜೀವನ ಖಂಡಿತವಾಗಿಯೂ ಆನಂದವಾಗುತ್ತೆ. ಸ್ವರ್ಗ ಇಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಸತಿಪತಿಯರು ಕೂಡಿ ಬಾಳಿದಾಗ ಅದೇ ಸ್ವರ್ಗ. ಸೊ ದಂಪತಿಗಳೇ, ನಿಮಗೆ ಶುಭವಾಗಲಿ. ಮತ್ತೊಂದು ಆವರ್ತಿ ನಿಮ್ಮ ಜೊತೆಗೆ ಮಾತಾಡುವುದಕ್ಕೆ ಸಂತೋಷಿಸುತ್ತಾ, ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಆಶೀರ್ವದಿಸುತ್ತೇನೆ.